ದಿವಸ ಮೂಲಾ ನಕ್ಷತ್ರದಲ್ಲಿ ಆ ಶಾರದಾ ಮಾತೆಯ ತಾಯಿಯ ಬಿಂಬವನ್ನು ವಿಗ್ರಹವನ್ನು ಇವತ್ತಿನ ದಿವಸ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಎಲ್ಲರೂ ಇದಕ್ಕೆ ಕೈ ಜೋಡಿಸಿದ್ದಾರೆ. ಇದೇ ಪ್ರಕಾರ ಇವತ್ತಿನಿಂದ ವಿಜಯದಶಮಿ ಪರ್ಯಂತ ಆಗುವಂಥ ಎಲ್ಲ ಕಾರ್ಯಕ್ರಮಗಳು ಆ ಶಾರದಾ ಮಾತೆಯ ತಾಯಿಯ ಅನುಗ್ರಹದಿಂದ ನಿರ್ವಿಘ್ನದಲ್ಲಿ ಯೋಗ್ಯ ರೂಪದಲ್ಲಿ ದೇವರು ನಡೆಸಿಕೊಡಬೇಕು. ಮಾತ್ರವಲ್ಲ, ಎಲ್ಲ ಭಜಕ ವೃಂದದವರಿಗೂ ನಿನ್ನ ಚರಣ ಸೇವೆ ಮಾಡುವಂಥ ಯೋಗ ಭಾಗ್ಯವನ್ನು ದೇವರು ಅನುಗ್ರಹಿಸಿ ಮಾಡಿಕೊಡಬೇಕು. ಮಾತ್ರವಲ್ಲ, ಇಲ್ಲಿ ಆಡಳಿತದವರು ಎಲ್ಲ ಅವರ ಶ್ರಮ ಇಟ್ಟು ನಿನ್ನ ಕೆಲಸ ಸೇವೆ ಮಾಡ್ತಾ ಇದ್ದಾರೆ. ಆ ಶಾರದಾ ಮಾತೆ ಪೂರ್ಣ ಅನುಗ್ರಹ ನಮ್ಮ ಎಲ್ಲ ಸಮಾಜ ಬಾಂಧವರಿಗೂ ಎಲ್ಲ ಭಜಕ ವೃಂದದವರಿಗೂ ಆ ತಾಯಿಯ ಪರಿಪೂರ್ಣ ಅನುಗ್ರಹ ಆಗಬೇಕು. ಮಾತ್ರವಲ್ಲ, ಈ ವಿಜಯದಶಮಿ ಪರ್ಯಂತ ಆಗುವಂಥ ಎಲ್ಲ ಧಾರ್ಮಿಕ ವಿಧಿವಿಧಾನದ ಕಾರ್ಯಕ್ರಮಗಳು ಯೋಗ್ಯ ರೂಪದಲ್ಲಿ ನಡೆಸಿಕೊಟ್ಟು ಎಲ್ಲ ಭಜಕ ವೃಂದದವರು ನಿನ್ನ ಚರಣ ಸೇವೆ ಮಾಡ್ತಾರೆ. ಮಾಡಿದ ಸೇವೆಯನ್ನು ದೇವರು ಸುಪ್ರಸನ್ನಳಾಗಿ ಆ ಸೇವೆಯನ್ನು ಸ್ವೀಕಾರ ಮಾಡಬೇಕು. ಯಾರ್ಯಾರ ಮನಸ್ಸಿನಲ್ಲಿ ಯಾವ ಯಾವ ಇಷ್ಟಾರ್ಥವನ್ನು ನಿನ್ನ ಚರಣದಲ್ಲಿ ಬೇಡಿಕೊಳ್ಳುತ್ತಾರೋ ಎಲ್ಲ ಇಷ್ಟಾರ್ಥವನ್ನು ಪರಿಪೂರ್ಣದಲ್ಲಿ ನಡೆಸಿಕೊಡಬೇಕು. ಮಾತ್ರವಲ್ಲ, ನಿನ್ನ ಈ ಕಾರ್ಯಕ್ರಮ ಶಾರದಾ ಮಹೋತ್ಸವದ ಕಾರ್ಯಕ್ರಮ ಯೋಗ್ಯ ರೂಪದಲ್ಲಿ ನಡೆಸಿಕೊಳ್ಳಲಿಕ್ಕೆ ನಿನ್ನ ಅನುಗ್ರಹವೇ ಕಾರಣ ಆಗಬೇಕು. ಮಾತ್ರವಲ್ಲ, ಇವತ್ತಿನಿಂದ ವಿಜಯದಶಮಿ ಪರ್ಯಂತ ಆಗುವ ಎಲ್ಲ ಕಾರ್ಯಕ್ರಮ ನಿರ್ವಿಘ್ನದಲ್ಲಿ ವಿಜೃಂಭಣೆಯಲ್ಲಿ ಯೋಗ್ಯ ರೂಪದಲ್ಲಿ ನಡೆಸಿಕೊಟ್ಟು ಶೋಭಾಯಾತ್ರೆ ಸಹ ನಿನ್ನ ಅನುಗ್ರಹದಿಂದ ಯೋಗ್ಯ ರೂಪದಲ್ಲಿ ನಡೆಸಿಕೊಟ್ಟು ಅದಕ್ಕೆ ಯಾವ ಒಂದು ಅಡ್ಡಿ ಆತಂಕ ಬಾರದೆ ದೇವರ ಪರಿಪೂರ್ಣ ಅನುಗ್ರಹದಿಂದ ಆ ಶಾರದಾ ತಾಯಿಯ ಅನುಗ್ರಹದಿಂದ ಇವತ್ತಿನ ದಿವಸದಿಂದ ವಿಜಯದಶಮಿ ಪರ್ಯಂತ ಆಗುವ ಎಲ್ಲ ಕಾರ್ಯಕ್ರಮಗಳು ಯೋಗ್ಯ ರೂಪದಲ್ಲಿ ಆಗಿ ಇವತ್ತಿನ ದಿವಸ ಪ್ರತಿಷ್ಠಾಪನೆ ಮಾಡಿದಂತಹ ಈ ಸುಮುಹೂರ್ತದಲ್ಲಿ ಸುಪ್ರಸನ್ನಳಾಗಿ ನೀನು ಪ್ರತಿಷ್ಠಾಪನೆ ಆಗಬೇಕು. ಮಾತ್ರವಲ್ಲ, ಮುಂದಿನ ಎಲ್ಲ ಕಾರ್ಯಕ್ರಮಗಳು ಅವರು ಯೋಜನೆ ಮಾಡಿದಂತೆ ಆ ತಾಯಿಯ ಅನುಗ್ರಹದಿಂದ ನಿರ್ವಿಘ್ನದಲ್ಲಿ ವಿಜೃಂಭಣೆಯಲ್ಲಿ ಯೋಗ್ಯ ರೂಪದಲ್ಲಿ ಸರಳ ರೀತಿಯಲ್ಲಿ ಎಲ್ಲರೂ ಬಂದು ನನ್ನ ಚರಣ ಸೇವೆ ಮಾಡುವಂಥ ಯೋಗ ಭಾಗ್ಯವನ್ನು ಎಲ್ಲರಿಗೂ ಅನುಗ್ರಹಿತ ಮಾಡಿಕೊಟ್ಟು ಆ ಶಾರದಾ ಮಾತೆಯ ಪರಿಪೂರ್ಣ ಅನುಗ್ರಹದಿಂದ ನಮ್ಮ ಎಲ್ಲ ಹಿಂದೂ ಸಮಾಜ ಬಾಂಧವ ಎಲ್ಲ ಮನೆಯಲ್ಲಿ ಸುಖ ಸಮೃದ್ಧಿ ನೆಮ್ಮದಿ ಶಾಂತಿ ಸಮಾಧಾನವನ್ನು ಕೊಟ್ಟು ಆ ಶಾರದಾ ಮಾತೆಯ ಅನುಗ್ರಹದಿಂದ ನಮ್ಮ ಎಲ್ಲ ಇಷ್ಟಾರ್ಥವನ್ನು ಆ ತಾಯಿ
ಪರಿಪೂರ್ಣದಲ್ಲಿ ನಡೆಸಿಕೊಟ್ಟಳು ಎಂಬ ಆ ಸಂತೋಷವನ್ನು ನಿರಂತರವಾಗಿ ಕೊಟ್ಟು ಈ 74ನೇ ಶಾರದಾ ಮಹೋತ್ಸವ ಬಹು ವಿಜೃಂಭಣೆಯಲ್ಲಿ ದೇವರು ನಡೆಸಿಕೊಟ್ಟರು ಎಂಬ ಆ ಸಂತೋಷ ಆನಂದವನ್ನು ನಮಗೆಲ್ಲರಿಗೂ ಆ ತಾಯಿ ಅನುಗ್ರಹಿತ ಮಾಡಿಕೊಟ್ಟು ನಮ್ಮ ಎಲ್ಲ ಹಿಂದೂ ಸಮಾಜದ ಒಳ್ಳೆಯ ಅಭಿವೃದ್ಧಿ ಮಾಡಿಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಆ ತಾಯಿಯ ಅನುಗ್ರಹದ ಆಯಿತು ಎಂಬ ಆ ಸಂತೋಷವನ್ನು ಕೊಟ್ಟು ಬ್ರೇಕ್ ಆಗಿದೆ, ಮನೆ ಮನೆಗೆ ಹೋಗುದು ಅವರ ವಿಶೇಷ ಪೂಜೆ ಕಲೆಕ್ಷನ್ ಆಗಲಿ ಅವರಿಗೆ ಮನಸ್ಸಿಗೆ ಆ ಪ್ರಚೋದನೆಯನ್ನು ಆ ದೇವಿಯೇ ಕೊಟ್ಟದ್ದು ಪ್ರೇರಣೆಯನ್ನು. ಅದೇ ಪ್ರಕಾರ ಅವರಿಗೆ ಒಗ್ಗಟ್ಟಿನಿಂದ ಆ ಶಾರದಾ ಮಾತೆಯ ಸೇವೆ ಮಾಡಿದಲ್ಲಿ ಯಾವುದಕ್ಕೂ ಕಮ್ಮಿ ಆಗದಂತೆ ಅಖಂಡ ಸೌಭಾಗ್ಯವನ್ನು ದೇವರು ಅನುಗ್ರಹಿತ ಮಾಡಿಕೊಡಬೇಕು. ಅವರ ಮನೆಯಲ್ಲಿ ಅವರು ಮಾಡುವಂಥ ವ್ಯವಹಾರ ಉದ್ಯೋಗ ಯಶಸ್ಸು ಲಾಭ ಆ ವಾಸ ಮಾಡುವಂಥ ಮನೆಗೆ ಸುಖ ಸಮೃದ್ಧಿಯನ್ನು ಕೊಡಬೇಕು. ಕೊಟ್ಟಂಥ ಮಕ್ಕಳಿಗೂ ದೀರ್ಘಾಯುಷ್ಯವನ್ನು ಕೊಟ್ಟು ಒಳ್ಳೆಯ ಜ್ಞಾನಶಕ್ತಿ ಬುದ್ಧಿಶಕ್ತಿಯನ್ನು ಕೊಟ್ಟು ಉಜ್ವಲ ಭವಿಷ್ಯವನ್ನು ಅವರ ಮಕ್ಕಳಿಗೆ ದೇವರು ಪ್ರಾಪ್ತಿ ಮಾಡಿಕೊಟ್ಟು ಯಾವುದೂ ಕಮ್ಮಿ ಆಗದಂತೆ ಆ ತಾಯಿ ಪರಿಪೂರ್ಣ ಅನುಗ್ರಹವನ್ನು ಆ ಮಹಿಳಾ ವೃಂದಕ್ಕೆ ಪ್ರಾಪ್ತಿ ಮಾಡಿಕೊಟ್ಟು ಅವರೆಲ್ಲ ಆಶೀರ್ವಾದಗಳನ್ನು ಪ್ರತಿ ವರ್ಷ ಈ ಸೇವೆ ನಿರಂತರ ಮಾಡುವಂಥ ಭಾಗ್ಯವನ್ನು ಕೊಟ್ಟು
ಎಲ್ಲ ಹಿಂದೂ ಸಮಾಜ ಬಾಂಧವರಿಗೆ ವಂದನೆಗಳು. ನಮ್ಮ 74ನೇ ವರ್ಷದ ಶಾರದೋತ್ಸವ 1948ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬ್ಯಾನ್ ಬಿದ್ದಾಗ ನಮ್ಮ ದಯಾನಂದ ನಾಯಕರ ಮುಖಂಡತ್ವದಲ್ಲಿ ಈ ಶಾರದೋತ್ಸವ ಶುರು ಮಾಡಿದ್ದು ಇವತ್ತು ನಿರಂತರವಾಗಿ 74 ವರ್ಷ ಆಗ್ತಾಯಿದೆ.
ಆದ್ದರಿಂದ ಬರುವ ವರ್ಷ ನಾವು 75ನೇ ವರ್ಷ ಎಂಥ ಮಹೋತ್ಸವ, ಅಮೃತ ಮಹೋತ್ಸವ ನಾವು ಆಚರಿಸೋ ಇದ್ದೇವೆ. ಈ 2 ವರ್ಷದಲ್ಲಿ ಕೊರೋನಾ ನಿಮಿತ್ತ ಸರ್ಕಾರದ ಕಾಯ್ದೆ ಕಾನೂನುಗಳನ್ನು ಪಾಲಿಸಿ ಸರಳವಾಗಿ ಆಚರಿಸ್ತಾ ಇದ್ದೇವೆ. ಆದರೂ ಸಹ ದೇವತಾ ಕಾರ್ಯಕ್ಕೆ ಏನು ಚ್ಯುತಿ ಬರದಾಗೆ ನಾವು ಭಜನೆ, ಪೂಜೆ ಇತ್ಯಾದಿ ಮಾತ್ರ ಮಾಡ್ತಾ ಇದ್ದೇವೆ. ನಾವು ಬರೀ ಧಾರ್ಮಿಕ ಕಾರ್ಯಕ್ರಮ ಅಲ್ಲದೆ ನಾವು ತುಂಬ ಸಾಂಸ್ಕೃತಿಕ ಕಾರ್ಯಕ್ರಮ, ಆಟೋಟ ಸ್ಪರ್ಧೆ, ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಸಂಗೀತ ಸ್ಪರ್ಧೆ ಇಂಥ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆವು. ಆದರೂ ಸಹ ನಾವು ಅದೆಲ್ಲವನ್ನು ಇದು ಮಾಡಿ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಹಿಂದೂ ಸಮಾಜ ಬಾಂಧವರು ಭಾಗವಹಿಸ್ತಿದ್ದಾರೆ. ಇವತ್ತು ನಾವು ಈ ಮೂಲ ನಕ್ಷತ್ರದ ಪ್ರಥಮ ಚರಣದಲ್ಲಿ ಪ್ರತಿಷ್ಠೆ ಮಾಡಿದ್ದೇವೆ. 15ನೇ ತಾರೀಕೆ ನಾವು ವಿಜಯದಶಮಿಯಂದು ವಿಸರ್ಜನೆ ಮಾಡುವರಿದ್ದೇವೆ. ಈ ಶಾರದಾ ಉತ್ಸವಕ್ಕೆ ಎಲ್ಲ ಹಿಂದೂ ಸಮಾಜ ಬಾಂಧವರು ಭಾಗಿಯಾಗಬೇಕಂತೇಳಿ ನಮ್ಮ ಎಲ್ಲ ಹಿಂದೂ ಸಮಾಜ ಬಾಂಧವರಲ್ಲಿ ಕಳಿಕಳಿಯ ವಿನಂತಿ. ಹಾಗೆ ದೇವಿಯ ಸೇವೆ ಮಾಡಿಕೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕು. ಹಾಗೆ ಪಾತ್ರರಾದಲ್ಲಿ ಎಲ್ಲರ ಮನೆಯಲ್ಲಿ ಸುಖ, ಶಾಂತಿ, ಸಂತತಿ, ಸಂಪತ್ತಿ, ಸಮೃದ್ಧಿ, ಅವರ ಮಕ್ಕಳಿಗೆ ಯೋಗ್ಯ ವಿದ್ಯಾಭ್ಯಾಸ, ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಏನು ಗ್ರಹಗತಿ ದೋಷ ಇದ್ದರೂ ದೂರ ಮಾಡಿ ದೇವರು ಎಲ್ಲರನ್ನು ರಕ್ಷಣೆ ಮಾಡಬೇಕಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಉಳ್ಳಾಲದ ಶಾರದೆಗೆ ಬಹಳ ವೈಶಿಷ್ಟ್ಯ ಇದೆ. ಒಂದು ಬಹುಶಃ ಕರಾವಳಿಯಲ್ಲಿಯೇ ಅತ್ಯಂತ ಹಿರಿದಾದಂತಹ ಶಾರದಾ ಉತ್ಸವ 74 ವರ್ಷಗಳು ಕಳೆದಿದೆ. ಎರಡನೇದಾಗಿ ಉಳ್ಳಾಲ ಶಾರದೋತ್ಸವದ ವಿಶೇಷತೆ ಎಂದರೆ ಇಲ್ಲಿ ವೈಭವದ ಮೆರವಣಿಗೆಯೊಂದಿಗೆ ಕಡಲಿನಲ್ಲಿ ಶ್ರೀ ಶಾರದೆಯನ್ನು ವಿಸರ್ಜನೆ ಮಾಡುವಂಥದ್ದು ಬಹಳ ವಿಶಿಷ್ಟವಾದ್ದು. ಸಾವಿರಾರು ಜನ ಅದನ್ನು ವೀಕ್ಷಿಸಿ ಸಂತೃಪ್ತಗೊಳ್ಳುತ್ತಾರೆ. ಹಾಗೆಯೇ ಈ ಉತ್ಸವ ಸಂದರ್ಭದಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಸಮಸ್ತ ಜನ, ಬಹುಶಃ ನಮ್ಮ ಉಳ್ಳಾಲ ಈ ಪ್ರದೇಶದಲ್ಲಿ ಈ ರೀತಿಯಲ್ಲಿ ಸಮಸ್ತ ಸಮಾಜವನ್ನು ಸಂಘಟಿಸುವಂತಹ ಉತ್ಸವ ಇರುವುದು ಶಾರದೋತ್ಸವ. ಹೀಗಾಗಿ ಶಾರದೋತ್ಸವ ಉಳ್ಳಾಲದಲ್ಲಿ ಭಾಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಮತ್ತೊಂದು ವಿಶೇಷತೆ ಅಂದರೆ ವಿಸರ್ಜನಾ ಉತ್ಸವ ಸಂದರ್ಭದಲ್ಲಿ ನಮ್ಮ ಶ್ರೀ ಶಾರದೆಗೆ ಕೈಯಲ್ಲಿ ಒಂದು ಖಡ್ಗವನ್ನು ಧರಿಸಿ ಆ ಖಡ್ಗದೊಂದಿಗೆ ಶಾರದೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಸಾಮಾನ್ಯವಾಗಿ ಶ್ರೀ ಶಾರದೆಯ ಕೈಯಲ್ಲಿ ಯಾವಾಗಲೂ ಪುಸ್ತಕ ಇರ್ತದೆ, ಹಾಗೆ ಕಮಲ ಇರ್ತದೆ, ಮತ್ತು ಬೇರೆ ಬೇರೆ ಆಯುಧಗಳು ಇರ್ಬೋದು. ಆದರೆ ಉಳ್ಳಾಲದಲ್ಲಿ ಈ ರೀತಿಯ ಒಂದು ವಿಶೇಷವಾದಂತಹ ರೂಪದೊಂದಿಗೆ ನಾವು ವಿಸರ್ಜನಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಹಾಗೆ ಪ್ರತಿ ದಿವಸ ವಿಶೇಷ ರೀತಿಯ ಅಲಂಕಾರಗಳನ್ನು ಇಲ್ಲಿ ಆಯಾ ದಿವಸಕ್ಕೆ ಅನುಕೂಲವಾದಂತಹ ಅನುರೂಪವಾದಂತಹ ಅಲಂಕಾರಗಳನ್ನು, ಮುಖ್ಯವಾಗಿ ಇಲ್ಲಿಯ ಒಬ್ಬ ಪ್ರಸಿದ್ಧ ಅಲಂಕಾರ ಮಾಡುವಂಥ ವ್ಯಕ್ತಿ ಅನಿಲ್ ಪೈ ಅಂತ ಇದ್ದಾರೆ. ಅವರು ಪ್ರತಿ ದಿವಸ ಅದನ್ನು ನಿರ್ವಹಿಸಿಕೊಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಉತ್ಸವದಲ್ಲಿ ಶ್ರೀ ಶಾರದೆ ಭಾಳಷ್ಟು ಜನರನ್ನು ಆಕರ್ಷಿಸ್ತಾ ಇದೆ. ಹಾಗೆ ಕೊರೋನಾ ಸಂದರ್ಭಗಳ ನಡುವೆಯೂ ಕೂಡ ಉಳ್ಳಾಲದಲ್ಲಿ ಸರಳ ರೀತಿಯಲ್ಲಿ ಆದರೂ ವೈಭವಿತವಾಗಿ ಕಾರ್ಯಕ್ರಮವನ್ನು ನಡೆಸುವ ಆಯೋಜನೆ ಇದೆ. ಮುಂದಿನ ವರ್ಷ ಅಮೃತ ಮಹೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ನಡೆಸಲಿಕ್ಕೆ ಶ್ರೀ ಶಾರದಾ ಮಾತೆ ಆಶೀರ್ವಾದವನ್ನು ನೀಡಲಿ ಅಂತ ಕೇಳಿಕೊಳ್ತೇವೆ.